ಸೋಲ್ಮೇಲು ನಮ್ಮಕುಡ್ಲ ತುಳು ವಾರ್ತೆಲು ವಾರ್ತೆ ವಿವರ ಆರೋಗ್ಯ ಉದ್ಯಮ ಬರೋ ಕ್ಷೇತ್ರ ಸಂಸ್ಕೃತಿ ಪರಂಪರೆಡು ಕುಡ್ಲ ಭಾರಿ ದುಂಬಿತ್ತಿದ್ದು ರಾಷ್ಟ್ರ ಬುಕ್ಕ ಲೋಕಗೂ ಕೊಡುಗೆ ಕೊಡುತ್ತಲೊಂದು ಕರ್ನಾಟಕ ರಾಜ್ಯ ನರ್ಸಿಂಗ್ ಕೌನ್ಸಿಲ್ದ ಒತ್ತುಗುರು ಕಾರ್ಯರು ಡಾಕ್ಟರ್ ಕೆ ವೆಂಕಟಗಿರಿ ಪಂತೇರು ಕುಡ್ಲದ ವಿಕಾಸ್ ಕಾಲೇಜ್ದ ಪದವಿ ಕಲ್ತನಕ್ಲೆಗೆ ಪದವಿ ಕೊರ್ಪುನ ಲೇಸಿನ ಶನಿವಾರ ಉದಿಪನ ಮಲ್ತದಾರು ಪಾತೇರಿಯರು ಕುಡ್ಲ ಮೇರ್ಹಿಲ್ದ ವಿಕಾಸ್ ಕಾಲೇಜು ಶನಿವಾರ 2022ನೇ ವರ್ಷದ ಪದವೀಧರರ ಲೇಸ್ ಆಚರಣೆ ಆದಿತ್ತು. ವಿಕಾಸ್ ಕಾಲೇಜ್ ಗುರುಕಾರ್ಯರು ದುಂಬುದ ಮಂತ್ರಿ ಕೃಷ್ಣಜೆ ಪಾಲೆಮಾರ್ ಗುರುಕಾರ್ಮೇಡ್ ನಡತಿನ ಲೀಸಿಲೆ ಕರ್ನಾಟಕ ರಾಜ್ಯ ನರ್ಸಿಂಗ್ ಕೌನ್ಸಿಲ್ದ ಒತ್ತು ಗುರುಕಾರ್ಯರು ಬೊಕ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾನಿಲಯ ಬೆಂಗಳೂರದ ಸಿಂಡಿಕೇಟ್ ಸದಸ್ಯರು ಡಾಕ್ಟರ್ ಕೆ ವೆಂಕಟಗಿರಿ ಮಲ್ಲಬಿನ್ನಿರಾದಿತ್ತದು ತುಡರ್ ಬೊಳ್ಬ ಬೊತ್ತಾದು ಲೇಸು ಉದಿಪನ ಮಲ್ತೇರು. ಬಿನ್ನೇರ್ನ ಒಟ್ಟು ಸೇರಿಗೆಡು ಪದವಿ ಕಲ್ತನಕ್ಲೆಗ್ ಪದವಿ ಸರ್ಟಿಫಿಕೇಟ್ ಕುರಿಯರು. ಐಎಎಫ್ ಕರ್ನಾಟಕ ಶಾಖೆದ ಗುರುಕಾರ್ಯರು ಬೊಕ ಬೆಂಗಳೂರದ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾನಿಲಯದ ದುಂಬುದ ಸೆನೆಟ್ ಬೊಕ ಸಿಂಡಿಕೇಟ್ ಸದಸ್ಯರು ಡಾಕ್ಟರ್ ಯುಟಿ ಇಫ್ತಿಕರ್ ಬಿನ್ನೆರಾದಿತ್ತದು ಪದವಿ ಪಡೆಯನಕ್ಲೆಗ್ ಪ್ರತಿಜ್ಞೆ ಮಲ್ಪಾಯರು. I will honor the choices that my patient make with respect and their wishes and needs. ಡಾಕ್ಟರ್ ವೆಂಕಟಗಿರಿ ಪಾತಿರ್ದು ಆರೋಗ್ಯ ಉದ್ಯಮ ಹಾಸ್ಪಿಟಾಲಿಟಿ ಪ್ರಕೃತಿ ಮಾಧ್ಯಮ ಮಾತೆಲ ಕುಡ್ಲಳ ವಿಶೇಷವಾದ ವ್ಯತ್ಯಾಸ ಉಂಡು. ಸಂಸ್ಕೃತಿ ಸಂಪ್ರದಾಯ ಭಾರಿ ಎಡ್ಡೆ ಬರವು ಕ್ರಮಡ್ದು ಒಂದು ರಾಷ್ಟ್ರ ಲೋಕಗೆ ಕೊಡುಗೆ ಕೊಡ್ದು ಗುಮನ ಹೋಯ್ತದೆಂದು ಪಂಡೇರು. In Mangaluru especially, I always say the crown of Karnataka for the education hub, especially in the health industry. I always prefer to be second hometown of mine is Mangaluru because of their hospitality, because of their everyone's nature. You can see the media is a different categorization, different level of provocation and whatever. When you enter to the Mangalurians, I never see any of the things. I don't know why it has been happening, but still the culture, the tradition of each and every one who are here and who are taking the education in from the Mangaluru, they have settled very well throughout the corners of the country and the part of the world. Dr. UT Iftikar ಬಾತಿರ್ದು ಫಿಸಿಯೋಥೆರಪಿ ಆವಡು ಎಂಬಿಬಿಎಸ್ ಆವಡು ಎಡ್ಡೆ ನರಮಣಿ ಆಯರ ಮಾತಲ ಒಂಜೆ ಅಂದು ಪಂಡನಾರು ಫಿಸಿಯೋಥೆರಪಿ ಪದವಿ ಪಡೆದು ಡಾಕ್ಟರ್ ಅದು ಪೋಪನಕ್ಲೆಗೆ ಎಡ್ಡೆ ಬಯಕೇರು. So we had a passion for profession, passion for education. We didn't want to start our own because we got involved in all the colleges in around Karnataka and Mangalore. So always there was a question, why only physiotherapy is to run the show in the university, conferences, workshops, senate, syndicates, meet and greet. I always tell, let it be any profession, let it be BCom or physiotherapy or masters or doctor or MBBS or MDS. You are always an equal partner in healthcare. You can do wonders if you have a passion of doing, dedication, a good human being in fact first. ಕೃಷ್ಣಜೆ ಪಾಲೆಮಾರ್ ಗುರ್ಕಾರ್ಮಿದ ಪಾತೆರ ಪಂಡದು 56 ಜನ ಡಾಕ್ಟರ್ ಆದು ಪೋಂದುಲ್ಲಾರು ಗ್ರಾಮೀಣ ಪ್ರದೇಶಡು ನಿಕ್ಲಿನ ಸೇವೆ ಅಗತ್ಯ ಉಂಡು ನನದ ದಿನಕ್ಲೆಡಿ ಎಡ್ಡೆ ಭವಿಷ್ಯ ನಿಕ್ಲಿನ ಆವಡಂದು ಆರು ಎಡ್ಡೆ ಬಯಕೆರು. ಸಾಮಾನ್ಯ ಜನರಿಗೂ ಕೂಡ ಅವರ ಸರ್ವಿಸ್ ಭಾಳ ಅಗತ್ಯ ಇದೆ. ಇವತ್ತು ಈಗಾಗಲೇ ವೆಂಕಟಗಿರಿ ಅವರು ಹೇಳಿದರು, ಈ ಭಾಳಷ್ಟು ಡಿಮಾಂಡ್ ಇರುವಂಥದ್ದು, ಬಹಳ ಅಗತ್ಯ ಇರುವಂಥ ಒಂದು BPT ಮತ್ತು MPT ಬಹಳ ಅಗತ್ಯ ಇರುವಂಥದ್ದು. ಇಡೀ ದೇಶದಲ್ಲಿ ಮಾತ್ರ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಬಹಳ ವಿಶೇಷವಾದಂಥ ಡಿಮಾಂಡ್ ಇದೆ. ಅಂತ ಇವತ್ತು ಉನ್ನತ ಮಟ್ಟಕ್ಕೆ ನೀವು ಇವತ್ತು ಸರ್ಟಿಫಿಕೇಟ್ ತಗೊಂಡು ವೈದ್ಯರಾಗಿ ಹೊರಗೆ ಹೋಗ್ತಿದ್ರಿ, ಇವತ್ತಿನಿಂದ ಡಾಕ್ಟ್ರಾಗಿ ನೀವು ಬಂದಿದ್ರಿ. ನಿಮ್ಮ ಮುಂದಿನ ದಿನಗಳಲ್ಲಿ ನಿಮ್ಮ ಭವಿಷ್ಯ ಒಳ್ಳೆಯದಾಗಲಿ, ಉತ್ತಮವಾಗಲಿ ಅಂತ ಹೇಳಿ ನಾನು ಭಾಳ ಎಲ್ರಿಗೂ ಇವತ್ತು ಹಾರೈಸ್ತೇನೆ.
ವಿಕಾಸ್ ಎಜುಕೇಷನ್ ಟ್ರಸ್ಟ್ದ ಸದಸ್ಯರು ಜೆ.ಕೆ. ರಾವ್, ಕೊರಗಪ್ಪ, ಪಾರ್ಥಸಾರಥಿ, ಸೂರಜ್ ಕಲ್ಯ, ವಿಕಾಸ್ ಫಸ್ಟ್ ಗ್ರೇಡ್ ಕಾಲೇಜ್ ಪ್ರಿನ್ಸಿಪಾಲರ್ ಐಶ್ವರ್ಯ ಕೆ, ವಿಕಾಸ್ ಫಿಸಿಯೋಥೆರಪಿ ಕಾಲೇಜ್ ಪ್ರಿನ್ಸಿಪಾಲರ್ ಡಾಕ್ಟರ್ ಅಜಯ್ ಠಾಕೂರ್ ಪಾಲ್ಗೊಂಡಿರು. ದಕ್ಷಿಣ ಕನ್ನಡ ಫ್ಲವರ್ ಡೆಕೋರೇಟರ್ಸ್ ಯಜಮಾನಿಯರ ಸಂಘ ಕಟ್ಟದಿದ್ದು ಐತ ಉದಿಪಿನಲೇಸು ಶುಕ್ರವಾರ ಕುಡ್ಲದ ಪುರಭವನ ನಡೆತಂಡು. ಶಾಸಕರು ವೇದವ್ಯಾಸ ಕಾಮತ್, ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಗುರುಕಾರ್ಯರು ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್, ಬೆದ್ರದ ಆಳ್ವ ಶಿಕ್ಷಣ ಪ್ರತಿಷ್ಠಾನದ ಗುರುಕಾರ್ಯರು ಡಾಕ್ಟರ್ ಎಂ. ಮೋಹನ್ ಆಳ್ವ ಪಾಲ್ಗೊಂಡಿರು. ದಕ್ಷಿಣ ಕನ್ನಡ ಫ್ಲವರ್ ಡೆಕೋರೇಟರ್ಸ್ ಯಜಮಾನಿಯರ ಸಂಘ ಕಟ್ಟದಿದ್ದು ಐತ ಉದಿಪನಲೇಸು ಶುಕ್ರವಾರ ಕುಡ್ಲದ ಪುರಭವನ ನಡೆತಂಡು. ಸಂಘದ ಗುರುಕಾರ್ಯರು ಅಶ್ವಿತ್ ಕೊಟ್ಟಾರಿ ಎದುಕೊಂಡಿರು. ಬೆದ್ರದ ಆಳ್ವ ಶಿಕ್ಷಣ ಪ್ರತಿಷ್ಠಾನದ ಗುರುಕಾರ್ಯರು ಡಾಕ್ಟರ್ ಎಂ. ಮೋಹನ್ ಆಳ್ವ ಗುರುಕಾರ್ಮಿಡು, ಶಾಸಕರು ವೇದವ್ಯಾಸ ಕಾಮತ್ ತುಡರ ಬೊಳ್ಪು ಪೊತ್ತಾದು ದಕ್ಷಿಣ ಕನ್ನಡ ಜಿಲ್ಲಾ ಫ್ಲವರ್ ಡೆಕೋರೇಟರ್ಸ್ ಯಜಮಾನಿಯರ ಸಂಘ ಉದಿಪನ ಮಲ್ತಿರು. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಗುರುಕಾರ್ಯರು ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಸಂಘದ ಹೊಸ ಗುರುತು ಮೋರ ಬಿಡುಗಡೆ ಮಲ್ತಿರು. ವೇದವ್ಯಾಸ ಕಾಮತ್ ಪಾತಿರ್ದು ಒಗ್ಗಟ್ಟು ಇತ್ತಂಡ ಗೆಲ್ಮೆ ಪಡೆವಲಿ ಎಡ್ಡೆ ಕಾರ್ಯಲೆಗು ಪೊರ್ಲು ದಿಂಜಾವನ ಫ್ಲವರ್ ಡೆಕೋರೇಟರ್ಸ್ ನಕ್ಲು ಸಂಘತಾಪನೆ ಮಲ್ತನವು ಎಡ್ಡೆ ವಿಚಾರ ಅಂದು ಪಂಡಿರು. ಮದುವೆ ಡೆಕೋರೇಷನ್ ಮಾಡುವವರು ರಾತ್ರಿ 12 ಗಂಟೆಗೆ ಅವರು ಡೆಕೋರೇಷನ್ ಹಾಲಿಗೆ ಬರಬೇಕು. ಮುಂಚಿನ ಮದುವೆ ಹಾಲ್ನವರು ಡೆಕೋರೇಷನ್ ಹಾಲ್ ಬಿಟ್ಟು ಕೊಡುವುದಿಲ್ಲ. ಅಲ್ಲಿ ಬೆಲ್ಲ ಆಗ್ತಾ ಇರ್ತದೆ, ಇವ್ರದ್ದು ಫೋಟೋ ಗೀಟೋ ಆಗ್ತಾ ಇರ್ತದೆ. ಇವರಿಗೆ ಡೆಕೋರೇಷನ್ ಮಾಡಬೇಕು ಬೆಳಿಗ್ಗೆ 4 ಗಂಟೆ ಒಳಗಡೆ ಬಿಟ್ಟು ಕೊಡಬೇಕು. ಅದ ನಂತರದ ಕೆಲಸದ ವ್ಯವಸ್ಥೆಗಳು ಬರ್ತದೆ. ಹಾಗಾಗಿ ಎಲ್ಲ ಮಾಡಿಟ್ಟು ಕ್ಲೀನ್ ಮಾಡಿಟ್ಟುಕೊಂಡು ಸುಂದರ ವ್ಯವಸ್ಥೆಗಳನ್ನು ಮಾಡಿಕೊಡ್ಬೇಕು. ಹಾಗಾಗಿ ಬಹಳ ದೊಡ್ಡ ಕೊಡುಗೆ ಇದೆ. ಇಡೀ ಮಂಗಳೂರು, ಇಡೀ ದೇಶದ ಎಲ್ಲ ಜನರು ಶಾಂತಚಿತವಾಗಿ ಮಲಗಿ ನಿದ್ದೆಯನ್ನು ಮಾಡ್ತಿರುವಂಥ ಸಂದರ್ಭದಲ್ಲಿ ಫ್ಲವರ್ ಡೆಕೋರೇಷನ್ ಸಂಸ್ಥೆಯ ವ್ಯಕ್ತಿಗಳ ಕೆಲಸ ಕಾರ್ಯಗಳು ಪ್ರಾರಂಭವಾಗುವಂಥದ್ದು. ಎಲ್ಲರೂ ಹಾಯಾಗಿರುವಾಗ, ಯಾಕೆಂದರೆ ಮರುದಿನ ಬಂದಾಗ ಇದನ್ನು ನೋಡಿದಾಗ ನಾವು ಎಷ್ಟು ಸುಂದರವಾಗಿದೆ ಅಂತ ಹೇಳುವಂಥದ್ದು ನಾವು ಭಾವಿಸ್ತೇವೆ. ಆದರೆ ಅದರ ಹಿಂದೆ ಆ ವ್ಯಕ್ತಿಗಳ ಕಷ್ಟ ಎಷ್ಟಿದೆ ಅಂತ ಕಂಡ್ರೆ ಬಹಳ ದೊಡ್ಡ ರೀತಿಯ ಕಷ್ಟಗಳಿದೆ, ಬಹಳ ದೊಡ್ಡ ಪರಿಶ್ರಮ ಇದೆ. ಆ ಪರಿಶ್ರಮವನ್ನು ಕಂಡಾಗ ನಿಜಕ್ಕೂ ಅವರು ಮಾಡುವಂಥ ಕೆಲಸ ಕಾರ್ಯಗಳು ಬಹಳ ಅಭೂತಪೂರ್ವವಾದ ಕೆಲಸ ಕಾರ್ಯಗಳು ಅಂತ ಹೇಳೋದು ನಾನು ಹೇಳಬೇಕು. ಎಂ.ಎನ್. ರಾಜೇಂದ್ರ ಕುಮಾರ್ ಪಾತಿರ್ದು ಪುರ್ಪೊಲೆಗೆ ಪುರ್ಲುದ ರೂಪ ಕೊರ್ಪುನ ಕಾರ್ಯನು ಫ್ಲವರ್ ಡೆಕೋರೇಟರ್ಸ್ ಮಲ್ತದು ಮನಸ್ಸು ಅರಲ್ಪವನೇಟು ಗೆಲ್ಮೆ ಪಡೆತೀರು. ಸಂಘ ಕಟ್ಟನವು ಎಡ್ಡೆ ಕಾರ್ಯ ಅಂದು ಪಂಡೀರು. ಮೊದಲನೇದಾಗಿ ನಾವು ನೀವು ನಂಬುವ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಇವತ್ತು ಉದ್ಘಾಟನೆಗೊಂಡಂಥ ಈ ದಕ್ಷಿಣ ಕನ್ನಡ ಫ್ಲವರ್ ಡೆಕೋರೇಷನ್ ಮಾಲಕರ ಸಂಘವು ಅಭಿವೃದ್ಧಿಗೊಂಡು ಜಿಲ್ಲೆಗೆ ಮಾತ್ರ ಅಲ್ಲ, ರಾಜ್ಯಕ್ಕೆ ಮಾತ್ರ ಅಲ್ಲ, ದೇಶಕ್ಕೆ ಮಾದರಿಯಾಗುವ ರೀತಿಯಲ್ಲಿ ಕೆಲಸ ಮಾಡುವಂಥ ಶಕ್ತಿ ಇವರಿಗೆ ಸಿಕ್ಕಲಿ ಅನ್ನುವಂಥದ್ದನ್ನು ನಾವು ನೀವು ನಂಬುವ ದೇವರಲ್ಲಿ ಹೇಳ್ತೇನೆ. ನಾನು ಒಂದು ದೇವರಲ್ಲಿ ಕೇಳುವುದಿಲ್ಲ. ಯಾಕೆ ಹೇಳಿದರೆ ನಾವೆಲ್ಲ ಹಲವು ಜನವನ್ನು ಸಮಾಜದವರು ಇಲ್ಲಿ ಸೇರಿರ್ತೇವೆ. ಒಬ್ಬೊಬ್ಬರು ಒಂದೊಂದು ದೇವರನ್ನು ನಂಬ್ತೇವೆ. ನಾನು ಎಲ್ಲ ದೇವರನ್ನು ನಂಬ್ತೇನೆ. ಹಾಗೆ ಎಲ್ಲ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ, ಯಶಸ್ವಿಯಾಗಿ ದೇಶಕ್ಕೆ ಮಾದರಿಯಾಗುವ ರೀತಿಯಲ್ಲಿ ಇದು ಕೆಲಸ ಮಾಡಲಿ ಅನ್ನುವಂಥದ್ದು. ಮೋಹನ ಆಳ್ವ ಗುರ್ಕಾರ್ಮಿದ ಪಾತ್ರ ಪಂಡದು ಎಡ್ಡೆಪ್ಪು ಸಂಘಗೂ ಬೇಕೇರು. ಸರಿಯೋ ತಪ್ಪೋ 2-3 ವರ್ಷಂತೂ ಒಂದು ಸಾಮಾನ್ಯವಾದಂಥ ಒಂದು ಸಾಂಕ್ರಾಮಿಕ ರೋಗಕ್ಕೆ ಹೆದರಿ ಅದಕ್ಕೆ ಭಯಪಟ್ಟುಕೊಂಡು ನಮ್ಮ ಇಡೀ ಅಲ್ಲೋಲ ಕಲ್ಲೋಲವನ್ನು ನಮ್ಮ ಜೀವನದಲ್ಲಿ ಮಾಡಿಕೊಂಡೇವೆ. ಎಲ್ಲ ಕ್ಷೇತ್ರಗಳಿಗೆ ಪೆಟ್ಟು ಬಿದ್ದರೂ ಕೂಡ ಇವತ್ತು ನಮ್ಮ ಈ ಅಸೋಸಿಯೇಷನ್ಗೆ ಸಂಬಂಧಪಟ್ಟ ನಮ್ಮ ಕಸುಬಿಗೆ ಬಹಳ ದೊಡ್ಡ ಪೆಟ್ಟು ಬಿದ್ದಿತ್ತು. ಅದರಿಂದ ಪುನಃ ಈಗ ಸ್ವಲ್ಪ ಪುನರ್ಚೇತನ ಆಗ್ತಾ ಇದೆ. ನಾವು ಇದನ್ನು ಗಟ್ಟಿಯಾಗಿ ಇಟ್ಟುಕೊಂಡು ಇನ್ನು ಯಾವ ಇದಕ್ಕೆ ಹೆದರದೆ ನಮ್ಮ ಕಸುಬನ್ನು ಭಾಳ ಚಂದ ರೀತಿಯಲ್ಲಿ ಮಾಡಬೇಕು. ಎಲ್ಲಿವರೆಗೆ ಸೂರ್ಯ, ಚಂದ್ರ, ಆಕಾಶ, ಗಾಳಿ, ಮಣ್ಣು, ನೀರು
ಇದೆಲ್ಲ ಪ್ರಕೃತಿ ಇದೆಯೋ ಅಲ್ಲಿವರೆಗೆ ನಮ್ಮ ಕಸುಬಿಗೆ ಮತ್ತು ನಮ್ಮ ರಾಮಾಯಣ ಮಹಾಭಾರತದಂಥ ಅದೆಷ್ಟೋ ವಿಚಾರಗಳು ನಮ್ಮ ದೇಶೀಯವಂಥ ವಿಚಾರಗಳಿದೆ, ಎಷ್ಟೋ ಧಾರ್ಮಿಕವಂಥ ವಿಚಾರಗಳಿದೆ. ಅದು ಎಲ್ಲಿವರೆಗೆ ಇದೆಯೋ ಈ ದೇಶದಲ್ಲಿ ಅಲ್ಲಿವರೆಗೆ ನಮ್ಮ ಕಸುಬಿಗೆ ಎಂದೂ ಕಷ್ಟವಾಗುವುದಿಲ್ಲ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳಿಕೊಂಡು ಕುಡ್ಲ ವಿಶ್ವವಿದ್ಯಾನಿಲಯ ಹಿಡಿದು ಮರ್ಯಾದೆ ಡಾಕ್ಟರೇಟ್ ಪದವಿ ಪಡೆಯಿನ ದೇವದಾಸ್ ಕಾಪಿಕಾಡ್ ಬೊಕ್ಕ ಫ್ಲವರ್ ಡೆಕೋರೇಷನ್ ಕ್ಷೇತ್ರದ ಹಿರಿಯರಿಗೆ ಲೇಸಿಡ್ ಸಮ್ಮಾನದ ಮರ್ಯಾದೆ ಮಲ್ತೇರು. ಕಾಮತ್ ಕೆಟರರ್ಸ್ ಯಜಮಾನಿಯರು ಸುಧಾಕರ ಕಾಮತ್, ಸೌಂಡ್ಸ್ ಅಂಡ್ ಲೈಟ್ಸ್ ಯಜಮಾನಿಯರ ಸಂಘದ ಗುರುಕಾರ್ಯರು ಅಶೋಕ್ ಕುಮಾರ್, ದಕ್ಷಿಣ ಕನ್ನಡ ಜಿಲ್ಲಾ ಕ್ಯಾಟರಿಂಗ್ ಅಸೋಸಿಯೇಷನ್ ಗುರುಕಾರ್ಯರು ರಾಜಗೋಪಾಲ್ ರೈ, ಶಾಮಿಯಾನ ಯಜಮಾನಿಯರ ಸಂಘದ ಗುರುಕಾರ್ಯರು ಕ್ಲವರ್ ಡಿಸೋಜಾ, ಸೌತ್ ಕೆನರಾ ಫೋಟೋಗ್ರಾಫರ್ ಅಸೋಸಿಯೇಷನ್ ಜಿಲ್ಲಾ ಗುರುಕಾರ್ಯರು ಆನಂದ ಕುಂಪಲ ಪಾಲ್ದೆತುಂಡೇರು. ಫ್ಲವರ್ ಡೆಕೋರೇಟರ್ಸ್ ಸಂಘದ ಪದಾಧಿಕಾರಿಗಳು ಸುಲಕ್ಷಣ್ ಬಿರೈ, ವಿಲ್ಫ್ರೆಡ್ ಪಿಂಟೋ, ಭರತ್ ಕೆ, ಸೂರಜ್, ಕಿರಣ್ ನಾಯಕ್, ಉಮೇಶ್, ಲಕ್ಷ್ಮೀನಾರಾಯಣ ಲೀಸಿಡಿತ್ತೇರು. ಸಾಹಿಲ್ ರೈ ಬೊಕ್ಕ ಸೌಜನ್ಯ ಹೆಗ್ಡೆ ಕಾರ್ಯಕ್ರಮ ಸುಧಾರಿಕೆ ಮಲ್ತೇರು. ಒಡಿಪುದ ಎದ್ಕೊನ್ನ ಗೋಪುರ ಕೈತಲ್ ಕಟ್ಟುನ ಹಂತೊಡಿತನ ಮೀನುಗಾರರನ್ನ ಕೊಟ್ಟೆ ಒಂಜೇನು ಅಕ್ರಮವಾದ ಕಟ್ಟದನಿಂದ ದೂರು ಪಾಡಿನ ಕಾರಣ ನಗರಸಭೆ ಐನ ಮಗತ್ತು ಪಾಡ್ದಂಡು ಅಂಚದು ಸಾರ್ವಜನಿಕರನ್ನ ಏವರೆಗೂ ಕಾರಣ ಆತಂಡು. ಒಡಿಪುದ ಎದ್ಕೊನ್ನ ಗೋಪುರ ಕೈತಲ್ ಕಟ್ಟುನ ಹಂತೊಡಿತನ ಮೀನುಗಾರರನ್ನ ಕೊಟ್ಟೆ ಒಂಜೇನು ಅಕ್ರಮವಾದ ಕಟ್ಟದನಿಂದ ದೂರು ಪಾಡಿನ ಕಾರಣ ನಗರಸಭೆ ಐನ ಮಗತ್ತು ಪಾಡ್ದಂಡು ಅಂಚದು ಸಾರ್ವಜನಿಕರನ್ನ ಏವರೆಗೂ ಕಾರಣ ಆತಂಡು. ಕರೆನ 40 ವರ್ಷಲೆಡ್ದುಂಬು ಮುಲ್ಪ ಮೀನು ಮಾರಣ ಪೊಂಜಲನ ಅನುಕೂಲವು ಕೊಟ್ಟೆ ಒಂಜಿನ ಕಟ್ಟದಿತ್ತಂಡು. ನಗರಸಭಾ ಸದಸ್ಯರು ಅಮೃತ ಕೃಷ್ಣಮೂರ್ತಿ ಅರನ ಸ್ವಂತ ಖರ್ಚಿಡು ಇತ್ತೆ ಐನು ಕಟ್ಟಾದಿತ್ತೇರು. ಅಂಡ ಕೊಟ್ಟೆ ಕಟ್ಟುನ ಹಂತಡು ಉಪ್ಪುನಗನೆ ಒವ್ವೇ ನೋಟಿಸ್ ಕೊರಂದೆ ಒಡಿಪು ನಗರಸಭೆ ಜೆಸಿಪಿ ಗಳಸದ ಐನು ಮಗತು ಪಾಡ್ದುಂಡು. ಊರ್ದಕ್ಲು ಬೊಕ್ಕ ರಿಕ್ಷಾ ಡ್ರೈವರ್ಲು ಏವರ ತಾಳ್ದು ನಗರದ ಪ್ರತಿಷ್ಠಿತ ಕಟ್ಟೊಣ್ಣಳಿಗೆ ದಾಂತಿನ ಕಾನೂನು ಉಂದಿತ ಮಿತ್ತು ಪಾಡ್ದೇರೆಂದು ದೂಳ್ದೇರು. ಅವೇತು ವರ್ಷಲೆಡ್ದು ಮೀನುಗಾರ ಪೊಂಜುಲಿಗೆ ಮೀನು ಬೇರದ ವ್ಯವಸ್ಥೆಗೆ ಬೇಡಿಕೆ ದಿದಿತ್ತು ಅವು ದಾಲ ಪ್ರಯೋಜನಾದಿಜ್ಜಂಡು. ಅಂಚದ ತತ್ಕಾಲವು ಕಟ್ಟದ ಕೊರಿಯರೆ ಅಮೃತ ಕೃಷ್ಣಮೂರ್ತಿ ದುಂಬು ಬತ್ತಂಡಲ ನಗರಸಭೆ ಅಡ್ಡಕಾರದಿದ್ದು ನೆಲಸಮ ಮಲ್ತನೆಗೆ ಊರ್ದಕ್ಲು ಬೇಜಾರ್ ಬೊಕ್ಕ ಏವರನ್ನು ಒಟ್ಟುಗೂ ತೋಜಾದೇರು. ಆರ್ಡರ್ ಕಾಪಿ ತೋರಿಸಿ ಯಾಕಿಲ್ಲ? ನಾನು ಫಿಶ್ ಮಾರ್ಕೆಟ್ 4 ಮಂದಿಗೆ ಒಳ್ಳೇದು ಅಲ್ಲಿ ಮಾತಾಡ್ಸಲ್ಲ ಬೇಡ ನಮಗೆ. ಆರ್ಡರ್ ತೋರಿಸಿ ನಾವು ಪಬ್ಲಿಕ್ ಪ್ಲೇಸ್ ಮೀನ್ ಮಾರ್ಕೆಟ್ ಮಾಡುವಂತದ್ದು ಅದನ್ನ ಹೇಳಿ. 20 ವರ್ಷದಿಂದ ನೋಟಿಸ್ ಮಾಡಿಯಲ್ಲ, ಕಾನೂನು ನಿಮ್ಗೆ ಗೊತ್ತಿಲ್ವಾ? ನೋಟಿಸ್ ಮಾಡಿಯಲ್ಲ, ತೆಗಿಬೇಕು. ಎಲ್ಲೆಲ್ಲಿ ಇಲ್ಲಿಗಲ್ ಆಗಿ ಉಂಟು ತೆಗಿಬೇಕು. ನೀನ್ ತೆಗಿತಿಯಲ್ಲ, ಎಷ್ಟೆಲ್ಲ ಹೋಟೆಲ್ ರೋಡಲ್ಲಿ ಉಂಟು ತೆಗಿತಿಯಲ್ಲ ನೀನು. ಹೋಗು ಬಾ ಸರ್. ಹೆಣ ಬಿದ್ದರೆ ಕಮಿಷನ್ ನೀವು ಜೆಸಿಪಿ ತೆಗಿವಾಗ ಜಾಗ್ರತೆ ಮಾಡ್ತೀರಿ ನೀವು. ಒಳ್ಳೆ ಕೆಲಸ ಮಾಡುವ ಜಾಗ್ರತೆ ಮಾಡ್ತೀರಿ. ಇಲ್ಲಿ ಮೀನು ಮಾರುಕಟ್ಟೆದ ಬಗ್ಗೆ ನೀವು ಎಲ್ಲ ಶಟ್ಟರ್ ಹಾಕಿದ್ದೀರಾ, ಅದು ನೀವು ಹೇಳೋಕ್ಕಿಂತ ಮುಂಚೆನೇ ಆಗಿದೆ ಸರ್.
ಅದು ನಾನು ಇನ್ನು ಕೆಲಸ ಮಾಡಲ್ಲ, ಹಾಗೆ ಇರ್ತೇನೆ ಅಂತ ಹೇಳಿದೆ. ಅದನ್ನು ಏಕಾಏಕಿಯಾಗಿ, ನಾನೊಂದು ನಗರಸಭಾ ಸದಸ್ಯೆ, ಇಲ್ಲಿದು ಪ್ರಥಮ ಪ್ರಜೆ, ಜನರು ನನಗೆ ಕೇಳ್ತಾರೆ, ಇವರಿಗೆ ಇಷ್ಟ ಬಂದಾಗೆ ಬಂದರೆ ಅವರ ಮನೆಯಲ್ಲಿ ಮಾಡ್ಕೊಳ್ಳಿ, ಅದೆಲ್ಲ ಒಂದು ಅಧಿಕಾರಿಯಾಗಿ ಅಷ್ಟು ಸಾಮಾನ್ಯ ಜನ ಇಲ್ವಾ? ಒಂದು ನೋಟಿಸ್ ಕೊಡೋದು ಅಥವಾ ಒಂದು ಸಲ ಸಹ ಮಾತಾಡಲಿಲ್ಲ, ನಾನೇ ಹೋಗಿ ಮಾತಾಡಿದ್ದು. ಅಟ್ಲೀಸ್ಟ್ ಮಾತಾಡ್ಬೋದಿತ್ತಲ್ಲ ಅದರ ಬಗ್ಗೆ, ಮೇಡಮ್ ಇದು ಹೀಗೀಗೆ ಆಗಿದೆ, ಇದರ ಬಗ್ಗೆ ಯಾರೋ ಒಬ್ಬ ಮೂರನೇ ವ್ಯಕ್ತಿ ಹೇಳಿದ ಅಂತ ಅದು ಮಾಡೋದಲ್ಲ. ಇವರ ಹೊಟ್ಟೆಗೆ ಹೊಡೆದ್ರೆ ಅದು ಯಾವತ್ತೂ ಅವರ ಕಣ್ಣೀರು ಶಾಪ್ ಆಗಿ ಪರಿಣಮಿಸ್ತದೆ. ಯಾಕಂದರೆ ನನಗೆ ನೋಡಿ, ಇದೆಲ್ಲ ಬಿಸಾಡುವಾಗ ಇದು ನನ್ನ ಸ್ವಂತ ದುಡ್ಡು, ಅವರದ್ದು ದುಡ್ಡು ಯಾವುದಲ್ಲ. ಕೊಡಲಿ ನನಗೆ ಅನುದಾನ, ನನಗೆ ನಾನೇ ಮೀನು ಮಾರುಕಟ್ಟೆ ಮೀನೆಲ್ಲ ಮಾಡಬೇಕಂತ ನನಗೇನು ಇದಿಲ್ಲ. ಅವ್ರ ದುಡ್ಡು ಕೊಟ್ಟರೆ ಸಂತೋಷವಾಗಿ ನಾನು ಯಾವ ಕೆಲಸ ಮಾಡ್ತಾರೆ ನಾನು ಸ್ವಾಗತ. ನನ್ನ ವಾರ್ಡಲ್ಲಿ ಎಷ್ಟು ಕೆಲಸ ಮಾಡ್ತಾರೆ ಅಷ್ಟಕ್ಕೂ ನನ್ನದು ಫುಲ್ ಸಪೋರ್ಟ್ ಇದೆ ಅವರಿಗೆ. ಆದರೆ ನಾನು ಮಾಡಲ್ಲ, ಬೇರೆಯವರಿಗೂ ಮಾಡ್ಲಿಕ್ಕೆ ಬಿಡಲ್ಲ, ಇದು ಯಾವ ನ್ಯಾಯ? ಮುಲ್ಕಿ ನಗರ ಪಂಚಾಯತ್ ಸುತ್ತದ ಕಾರ್ನಾಡ್ ಗೋಂಕುದ ಕಟ್ಟೆ ಕೈತಲು 10 ಕೋಟಿ ರೂಪಾಯಿ ಖರ್ಚಿದ ಆಡಳಿತ ಸೌಧ ಕಟ್ಟೆರೆ ಶಿಲಾನ್ಯಾಸ ನಡಪವನ ದುಂಬತ್ತ ಶುಕ್ರವಾರ ಧಾರ್ಮಿಕ ಬೇತೆ ಕಾರ್ಯಕ್ರಮಗಳು ನಡೆತಂದೆ. ಶಾಸಕರು ಉಮಾನಾಥ ಕೋಟ್ಯನ್, ಮುಲ್ಕಿ ನಗರ ಪಂಚಾಯತ್ ಗುರುಕಾರ್ಯ ಸುಭಾಷ್ ಶೆಟ್ಟಿ ಈ ಪೊರ್ತುಡಿದ್ದೇರು. ಮುಲ್ಕಿ ನಗರ ಪಂಚಾಯತ್ ಸುತ್ತದ ಕಾರ್ನಾಡ್ ಗೋಂಕುದ ಕಟ್ಟೆ ಕೈತಲು 10 ಕೋಟಿ ರೂಪಾಯಿ ಖರ್ಚಿದ ಆಡಳಿತ ಸೌಧ ಕಟ್ಟೆರೆ ಉಂಡು. ರಾಜ್ಯದ ವಸತಿ ಮಂತ್ರಿ ವಿ ಸೋಮಣ್ಣ ಶಿಲಾನ್ಯಾಸ ನಡಪವನ ದುಂಬತ್ತ ಶುಕ್ರವಾರ ಬಪ್ಪನಾಡ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನಡು ಪೂಜೆ ಮಲ್ಪುನ ಶ್ರೀಪತಿ ಉಪಾಧ್ಯಾಯರ್ನ ದುಂಬಾಳ್ತಿಡು ವಿಶೇಷ ಪ್ರಾರ್ಥನೆ, ಜಾಗೆ ಶುದ್ಧ ಇಂಚ ಧಾರ್ಮಿಕ ಬೇತೆ ಕಾರ್ಯಕ್ರಮಗಳು ನಡೆತಂಡು. ಶಾಸಕರು ಉಮಾನಾಥ ಕೋಟ್ಯನ್, ಮುಲ್ಕಿ ನಗರ ಪಂಚಾಯತ್ ಗುರುಕಾರ್ಯ ಸುಭಾಷ್ ಶೆಟ್ಟಿ, ಒತ್ತು ಗುರುಕಾರ್ಯರು ಸತೀಶ್ ಅಂಚನ್, ಅಧಿಕಾರಿ ಬೊಟ್ಟು ಗ್ರಾಮ ಪಂಚಾಯತ್ ಗುರುಕಾರ್ಯರು ಮನೋಹರ್ ಕೋಟ್ಯನ್ ಈ ಪೊರ್ತುಡಿತ್ತೇರು. ಇಡೀ ನಮ್ಮ ಮುಲ್ಕಿ ಮೂಡಬಿದ್ರೆ ಕ್ಷೇತ್ರಡು ಎಡ್ಡ ಜನಪರವಾಯಿತಿನ ಕೆಲಸ ನಕ್ಷತ್ರಾಣಿ ಸಯೋಗಕಾಶ್ರಿತಯಸ್ತದ್ದೇವತಾ ತದ್ಗಣಾಃ ಮಾಸಾಂತವಸ್ತೈವ ದಿವಸ ಸಂಧ್ಯಾಸುತಾರ ಮಂಗಲಂ ವಿಶ್ವಾಮಿತ್ರ ಪರಾಶರೋರ್ವೃಗಮೋಗಸ್ತ್ಯ ಪುಲಸ್ತ್ಯ ಕೃತೋ. ಕುಡ್ಲ ಮಹಾನಗರ ಪಾಲಿಕೆದ 23ನೇ ಸಾಲದ ಮೇಯರ್, ಒತ್ತು ಮೇಯರ್ ಬುಕ್ಕ 4 ಸ್ಥಾಯಿ ಸಮಿತಿ ಸದಸ್ಯರನ್ನ ಅಜಪ್ಪುಗು ಸೆಪ್ಟೆಂಬರ್ 1 ಮಧ್ಯಾಹ್ನ 12 ಗಂಟೆಗೆ ಲಾಲ್ಬಾಗ್ದ ಪಾಲಿಕೆ ಸಭಾಂಗಣಡು ಓಟು ನಡಪಂಡು. ಕುಡ್ಲ ಮಹಾನಗರ ಪಾಲಿಕೆದ 23ನೇ ಸಾಲದ ಮೇಯರ್, ಒತ್ತು ಮೇಯರ್ ಬುಕ್ಕ 4 ಸ್ಥಾಯಿ ಸಮಿತಿ ಸದಸ್ಯರನ್ನ ಅಜಪ್ಪುಗು ಸೆಪ್ಟೆಂಬರ್ 1 ಮಧ್ಯಾಹ್ನ 12 ಗಂಟೆಗೆ ಲಾಲ್ಬಾಗ್ದ ಪಾಲಿಕೆ ಸಭಾಂಗಣಡು ನಡಪಂಡು. ಕರೆನ ಮಾರ್ಚ್ 2 ನಿಗಂಟ ಆದಿತನ ಮೇಯರ್, ಒತ್ತು ಮೇಯರ್ ಓಟುನು ಕಾನೂನು ದಿಟ್ಟಿದ ಕಾರಣ ನುಡಿದು ನಡಪಾಯರ ಸಾಧ್ಯ ಆದಿಜ್ಜಂಡು. ಅಂಚದು 1 ವರ್ಷದ ಮೇಯರ್, ಒತ್ತು ಮೇಯರ್ ವಾಯಿದೆ ಮುಗಿತಿದ್ನ ಪ್ರೇಮಾನಂದ ಶೆಟ್ಟಿ ಬೊಕ್ಕ ಒತ್ತು ಮೇಯರ್ ಸುಮಂಗಲರಾವು ಅಕ್ಲೆ ಪಟ್ಟೊಡು ದುಂಬರಿದಿತ್ತೇರು. ಆಜಿ ತಿಂಗಳು ಅಕ್ಲೆಗೆ ಅಧಿಕಾರ ಹೆಚ್ಚಿಗೆ ತಿಕ್ಕದಿತ್ತಂಡು. 1 ವರ್ಷ ಆಡಳಿತ ನಡಪಾಯ ನಡೆದವರ ಅಕೇರಿದ 5ನೇ ಸಾಲ್ಡ ಆಪನ ಮೇಯರ್, ಒತ್ತು ಮೇಯರ್ಲೆಗ್ ಆಜೇ ತಿಂಗಳು ಅಧಿಕಾರ ಒಪ್ಪುಂಡು. ಕುಡ್ಲ ಮಹಾನಗರ ಪಾಲಿಕೆದ ಅಜಿಪ ವಾರ್ಡ್ ಬಿಜೆಪಿಗೆ 44, ಕಾಂಗ್ರೆಸ್ಗೆ 14 ಬೊಕ್ಕ SDPIಗೆ 2 ಸ್ಥಾನ ಉಂಡು. 23ನೇ ಸಾಲದ ಮೇಯರ್ ಸ್ಥಾನ ಸಾಮಾನ್ಯ ವರ್ಗಗೂ ಬೊಕ್ಕ ಒತ್ತು ಮೇಯರ್ ಪಿರವರಿದ್ನ ವರ್ಗದ ಪೊಂಜೆಗ್ ದೆತ್ತುದಿತ್ತಂಡು. ಧರ್ಮದ ತಿಂಗಳು ಸೋಣ ಶುರುವಾದ 10ನೇ ದಿನ ಮಗ್ರೊಂದುಂಡು. ಶನಿವಾರ ಸೋಣ ತೀರ್ಥ ಅಮಾಸೆ ಆದಿತ್ತದು. ಕುಂಬ್ಳೆ, ಉಪ್ಪಳ, ಐಲ, ಮಂಜೇಶ್ವರ, ಕಣ್ವತೀರ್ಥ, ಸೋಮೇಶ್ವರ, ಸುರತ್ಕಲ್, ಸಸಿಬಿತ್ಲು ಇಂಚ ಪುದರ್ಪೋಯಿ ಜಾಗಿಲಿನ ಕಡಲ ಬರಿಟು ಊರ ಪರ ಊರ ಜನಮಾಣಿಲು ಸೀರ್ಥ ಮೀಯೇರು. ಧರ್ಮದ ತಿಂಗಳು ಸೋಣ ಶುರುವಾದ 10 ದಿನ ಪೋವೊಂದುಂಡು. ಶನಿವಾರ ಸೋಣ ಸೀರ್ಥ ಅಮಾಸೆ ಆದಿತ್ತದು. ತುಳು ಜನಕ್ಕಳು ಕಡಲ ಸೀರ್ಥ ಮೀಯರು. ತುಳು ಜನಕ್ಲಿನ 5ನೇ ತಿಂಗಳು ಭಾರಿ ಶ್ರೇಷ್ಠ ತಿಂಗಳು ಆದಿತ್ತದು. ಪರ್ಬಲು ಶುರು ಆಪುನ ಎಡ್ಡೆ ಕಾರ್ಯಲು ನಡಪುನ, ಕಡಲು ಪೂಜೆ ಮಲ್ಪುನ ಇಂಚ ಭಾರಿ ಧರ್ಮಾಚರಣೆದ ತಿಂಗಳು ಆದಿತ್ತದು. ತುಳುನಾಡ ಜನಮಾನಿ ಕಡಲ್ದ ಉಪ್ಪಿ ನೀರು ಮೀಪುನೆಲ್ಲ ಈ ತಿಂಗಳು ಶ್ರೇಷ್ಠ ಅಂದೆ ತುಂದಿರು. ಪ್ರತಿಯೊಂಜಿ ಅಮಾಸೆಗಳ ಕರಿದು ಪೋಯಿನ ಹಿರಿಯರಿಗಾದ ಕಡಲ ಮೀವೊಲಿ. ಅಂಡ ಆಟಿದ ಅಮಾಸೆ, ಸೋಣದ ಅಮಾಸೆ ಬೊಕ್ಕ ಎಳ್ಳಾಮಾಸದ ಕಡಲ ಮೀಪಣವು ಸೀರ್ಥ ಅಂದು ಪುದರ್ ಪಡೆತಂಡು. ಆಟಿದ ಕಡಲ ಸೀರ್ಥ ವಿಶೇಷವಾದ ಕರಿದು ಪೋಯಿನಕ್ಲೆಗಾದು. ಸೋಣದ ಕಡಲ ಸೀರ್ಥ ಸರ್ವೇರೆಗಳ ಆದು ಸಂಪ್ರದಾಯೋಡು ನಡತ ಬೈದುಂಡು. ಉದೆಡ್ಲ ಸೋಣದ ಅಮಾಸೆ ಸೀರ್ಥ ಅಮಾಸೆ ಎಂದು ಪುದರ್ ಪಡೆದು ಶ್ರೇಷ್ಠ ದಿನ ಆತಂಡು. ಕುಂಬ್ಳೆ, ಉಪ್ಪಳ, ಐಲ, ಮಂಜೇಶ್ವರ, ಕಣ್ವತೀರ್ಥ, ಸೋಮೇಶ್ವರ, ಸುರತ್ಕಲ್, ಸಸಿಬಿತ್ಲು ಇಂಚ ಪುದರ್ಪೋಯಿ ಜಾಗಿಲಿನ ಕಡಲ ಬರಿಟು ಊರ ಪರ ಊರ ಜನಮಾನಿಲು ಸೀರ್ಥ ಮೀದು ದೇವಸ್ಥಾನಗಳಿಗೆ ಪೋದು ಗಂಧ ಪ್ರಸಾದದೆ ತೊಂಡೇರು.
ಕಟಪಾಡಿ ಶ್ರೀ ಕ್ಷೇತ್ರ ಪೇಂಟೆಬುಟ್ಟು ಆಶೀರ್ವಾದದೊಟ್ಟಿಗೂ ಸಂಗಮ ಫ್ರೆಂಡ್ಸ್ ಕಟಪಾಡಿ ಅರ್ಪಣೆದ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಕಟಪಾಡಿದ ವಿಘ್ನ ವಿನಾಯಕನ ಗಡ್ದದ ಶೋಭಾಯಾತ್ರೆ ರೈಸೇರೆಗಾದ 2ನೇ ವರ್ಷದ ಸಂಗಮ ಮಿನಿ ಟೈಗರ್ ಸೆಪ್ಟೆಂಬರ್ 2ಕ್ಕೆ ಪಿದಾಡಿರುಂಡು ಅಂಚದು ಸಂಗಮ ಮಿನಿ ಟೈಗರ್ದ ಲೆಪ್ಪೋಲೆ ಬಿಡುಗಡೆ ಶನಿವಾರ ಕುಡ್ಲಡು ನಡೆತಂಡು. ಕಟಪಾಡಿ ಶ್ರೀ ಕ್ಷೇತ್ರ ಪೇಂಟೆಬುಟ್ಟು ಆಶೀರ್ವಾದದೊಟ್ಟಿಗೂ ಸಂಗಮ ಫ್ರೆಂಡ್ಸ್ ಕಟಪಾಡಿ ಅರ್ಪಣೆದ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಕಟಪಾಡಿದ ವಿಘ್ನ ವಿನಾಯಕನ ಗಡ್ದದ ಶೋಭಾಯಾತ್ರೆ ರೈಸೇರೆಗಾದ 2ನೇ ವರ್ಷದ ಸಂಗಮಿ ಮಿನಿ ಟೈಗರ್ ಸೆಪ್ಟೆಂಬರ್ 2ಕ್ಕೆ ಪಿದಾಡಿರುಂಡು ಅಂಚದು ಸಂಗಮ ಮಿನಿ ಟೈಗರ್ದ ಲೆಪ್ಪೋಲೆ ಬಿಡುಗಡೆ ಶನಿವಾರ ಕುಡ್ಲ ನಡೆತಂಡು. ಉದ್ಯಮಿ ಯಜ್ಞೇಶ್ ಬರ್ಕೆ ಲೆಪ್ಪೋಲೆ ಬಿಡುಗಡೆ ಮಂತದ್ದು ಎಡ್ಡೆಪ್ಪು ಬೈಗೇರಿ ಸಾರ್ವಜನಿಕ ಗಣೇಶೋತ್ಸವದ ಸಂಗಮ ಮಿನಿ ಟೈಗರ್ದ ಈ ಲೆಪ್ಪೋಲೆ ಬಿಡುಗಡೆ ಕಾರ್ಯಕ್ರಮಟು ತುಕಾರಾಮ ಬರ್ಕೆ ಫ್ರೆಂಡ್ಸ್ದ ಗುರಿಕಾರ್ಯರು ಕಿಶನ್ ಮರ್ಯಾದಿ ಗುರಿಕಾರ್ಯರು ಸುಚೇಂದ್ರ ಅಮೀನ್ ಜನಾರ್ದನ ಬರ್ಕೆ ನವೀನ್ ಚಂದ್ರ ಹೂವ ಪಾಲ್ಗೊಂಡಿರು. ಶ್ರೀ ಕ್ಷೇತ್ರ ಪೇಟೆಬೆಟ್ಟು ಕಟ್ಪಾಡಿ ಇದರ ಒಂದು ಆಶೀರ್ವಾದದೊಂದಿಗೆ ಸಂಗಮ ಫ್ರೆಂಡ್ಸ್ ಇವರ 2ನೇ ವರ್ಷದ ಕೊಡುಗೆ ಹುಲಿವೇಷದ ಒಂದು ಕಟ್ಪಾಡಿ ಗಣೇಶೋತ್ಸವ ಸಾರ್ವಜನಿಕರೊಂದಿಗೆ ಅಕ್ಟೋಬರ್ 2ರಂದು ದೇವರ ಒಟ್ಟಿಗೆ ವಿಜೃಂಭಣೆಯಿಂದ ಮಿನಿ ಸಂಗಮ ಕಟ್ಪಾಡಿ ಇವರ ಒಂದು 2ನೇ ವರ್ಷದ ಹುಲಿವೇಷ ವಿಜೃಂಭಣೆಯಿಂದ ಜನರಿಗೊಂದು ಮೆರಗು ಕೊಡುವಂಥ ಒಂದು ಸಂದರ್ಭ. ನಾವು ಬರ್ಕೆ ಫ್ರೆಂಡ್ಸ್ ಸ್ಥಾಪಕಾಧ್ಯಕ್ಷರು ಯಜ್ಞೇಶ್ವರ ಅಂತ ನಾವು ಸಹ ಬರ್ತೇವೆ, ನೀವು ಸಹ ನಮ್ಮ ಜೊತೆಗೆ ಬಂದು ಸೇರಿ ಅಂತ ಹೇಳಿ ನಮ್ಮ ಒಂದು ಆಶೀರ್ವಾದದೊಂದಿಗೆ ನಾವು ಹಿತೈಷಿಗಳು ಬಯಸ್ತೇವೆ. ತುಳುನಾಡಿನ ಹುಲಿವೇಷ ಕುಣಿತ ಈ ಒಂದು ಕಾರ್ಯಕ್ರಮಕ್ಕೆ ಹುಲಿವೇಷ ಕುಣಿತಕ್ಕೆ ಸಹಕಾರ ಪ್ರೋತ್ಸಾಹ ಬೆಂಬಲ ಗೌರವವನ್ನು ಕೊಟ್ಟಂತಹ ಏಕೈಕ ವ್ಯಕ್ತಿ ಬರ್ಕೆ ತಂಡದ ಅಧ್ಯಕ್ಷರು ಸ್ಥಾಪಕ ಅಧ್ಯಕ್ಷರು ಶ್ರೀಯುತ ಯಜ್ಞೇಶ್ ಬರ್ಕೆ. ಇವರನ್ನು ಬಂದು ನಾವು ವಿಚಾರಿಸಿದಾಗ ಬಹಳಷ್ಟು ಸಂತೋಷದಿಂದ ಈ ಒಂದು ಕಾರ್ಯಕ್ರಮವನ್ನು ನಮಗೆ ಮಾಡಿಸಿಕೊಟ್ಟಿದ್ದಾರೆ. ಈ ಒಂದು ಬರ್ಕೆ ತಂಡದ ಸ್ಥಾಪಕ ಅಧ್ಯಕ್ಷರಾದಂತಹ ಯಜ್ಞೇಶ್ ಅವರ ಜೊತೆಯಲ್ಲಿ ಇವರೆಲ್ಲ ಇಡೀ ಬರ್ಕೆ ತಂಡವನ್ನು ಕಟ್ಟಿಕೊಂಡು ಪೇಟೆಬೆಟ್ಟಿಗೆ ಆಗಮಿಸಲಿದ್ದಾರೆ. ತಾವುಗಳು ಕೂಡ ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಈ ಮೂಲಕ ವಿನಂತಿಯನ್ನು ಮಾಡ್ತಾರೆ. ಪುತ್ತೂರು ನಗರದ ನಡುಟು ಉಪ್ಪನ ಕೊಂಬೊಟ್ಟು ಸರಕಾರಿ ಪದವಿ ಪೂರ್ವ ಕಾಲೇಜಿಗೆ ಶತಮಾನದ ಇತಿಹಾಸ ಇತ್ತದು ಇತ್ತೆ ಅಪಾಯ ಎದುರಾತಡು. ಕಾಲೇಜು ಬೊಕ್ಕ ಪ್ರೌಢಶಾಲಾ ವಿಭಾಗ ಹೊಂದುದುಪ್ಪನ ಈ ಸರಕಾರಿ ಕಾಲೇಜಿಗೆ ಸರ್ಕಾರದ ನನೊಂಜಿ ಇಲಾಖೆ ಮಲ್ತಿನ ಕಾಮಗಾರಿಯೇ ಅಪಾಯ ಒಯ್ತು ಪಾಡದು ಇತ್ತೆ ಆ ಬಗೆಟು ಒಂಜಿ ವರದಿ. ಪುತ್ತೂರು ನಗರದ ನಡುಟು ಉಪ್ಪುನಂಚಿನ ಕೊಂಬೊಟ್ಟು ಸರಕಾರಿ ಪದವಿ ಪೂರ್ವ ಕಾಲೇಜಿಗೆ ಶತಮಾನದ ಇತಿಹಾಸ ಉಂಡು. ಬ್ರಿಟಿಷ್ ಕಾಲಡು ಕಟ್ಟದ್ನ ಈ ಕಾಲೇಜು ರಾಜ್ಯುಡಿ ಭಾರಿ ಹೆಚ್ಚ ಬರವು ಕಲ್ಪನಗಳು ಉಪ್ಪನ ಕೆಲವು ಸರಕಾರಿ ಬರವು ಸಂಸ್ಥೆಡು ಒಂಜಾದು ಗುರುತು ಮಲ್ತೊಂದುಂಡು. ಕಾಲೇಜು ಬೊಕ್ಕ ಪ್ರೌಢಶಾಲಾ ವಿಭಾಗ ಒಂದುದುಪ್ಪನ ಈ ಸರಕಾರಿ ಕಾಲೇಜಿಗೆ ಸರ್ಕಾರದ ನನೊಂಜಿ ಇಲಾಖೆ ಮಲ್ತನ ಕಾಮಗಾರಿ ಮಾರಕಾದ ಪರಿಣಾಮ ಬೀರ್ದಂಡೆ. ಕಾಲೇಜಿಗೆ ಸೇರಿನ ಗೊಬ್ಬುದ ಮೈದಾನವನ್ನು ತಾಲೂಕು ಮೈದಾನದ ಅಭಿವೃದ್ಧಿ ಮಲ್ಪನೆದವರ ಇರುವ ವರ್ಷ ದುಂಬು ಗೊಬ್ಬುದ ಮೈದಾನನು ಯುವಜನ ಬೊಕ್ಕ ಕ್ರೀಡಾ ಇಲಾಖೆ ಕೊರ್ದಿತ್ತಂಡೆ. ಕಾಮಗಾರಿ ನಡೆತೊಂದಿಪ್ಪನ ಪೊರ್ತುಡು ಜಾಗದ ಸಮತಟ್ಟು ಮಲ್ಪನ ಪೊರ್ತುಡು ಮಿತ್ತ ಭಾಗದ ಕಾಲೇಜು ಕಟ್ಟೋಣಗು ತಾಗದಿತ್ತನ ಜಾಗದ ಮಣ್ಣಿನ ಆ ಪೊರ್ತುಡು ಅವೈಜ್ಞಾನಿಕವಾದದ್ದು ಕೊರೆದಿತ್ತೇರು. ಕಾಮಗಾರಿ ನಡೆತೊಂದಿತ್ತನ ಪೊರ್ತುಡೆ ಕಾಲೇಜದ ಅಪಗದ ಪ್ರಿನ್ಸಿಪಾಲರು ವಿರೋಧ ಮಲ್ತಿತ್ತೇರು. ಅಂಡ್ ಆ ವಿರೋಧಗೂ ಇನ್ಕಾರ ಮಲ್ತಿನ ಪರಿಣಾಮ ಇತ್ತೆ ಕಾಲೇಜ್ ಎದುರ್ಸಾವನಂಚ ಆತಂಡು. ಇತ್ತೇನೆ ಪ್ರೌಢಶಾಲಾ ವಿಭಾಗದ ಮೂಜಿ ಕ್ಲಾಸ್ ಕೋಣಿಲು ಇನಿಯ ಎಲ್ಲೆನಾಂದು ಮಗೂರ್ನ ಪೋಡಿಗೆ ಉಂಡು. ಕಾಲೇಜ್ ಬರೆಗೋಡೆಲ ಮಾಲ್ದುಂಡು ಏಪ ಬೂರುಂಡು ಪನೆಯರ ಸಾಧ್ಯ ಹೆಜ್ಜಿ ಆ ಜಾಗಿಗೆ ಏರ್ಲ ಪೋವನ್ನಂಚ ತಡೆತಿದ್ದೀರು. ಕಾಲೇಜಿನ ಈ ಅಪಾಯದ ಬಗ್ಗೆ ಶಾಸಕರು ಪುತ್ತೂರು ಸಹಾಯಕ ಕಮಿಷನರ್ ಬರವು ಇಲಾಖೆದ ಅಧಿಕಾರಿಗಳ ಗುಮನ ಕನತನಲ ಇಡೆಮುಟ್ಟ ಒವ್ವೇ ಕ್ರಮದ ತಂದಿರು. ಈ ಬಗ್ಗೆ ಕೊಂಬೊಟ್ಟು ಸರಕಾರಿ ಪದವಿ ಪೂರ್ವ ಕಾಲೇಜು ಪ್ರಿನ್ಸಿಪಾಲರು ಸುರೇಶ್ ಕುಮಾರ್ ದಾನೆ ಪಣ್ಪೇರು ಕೇಳಿ. ವರ್ಷಗಳ ಹಿಂದೆ ಕ್ರೀಡಾ ಇಲಾಖೆಗೆ ನಮ್ಮ ಕಾಲೇಜಿಗೆ ಸೇರಿರುವಂಥ ಕ್ರೀಡಾಂಗಣವನ್ನು ಯುವಜನ ಮತ್ತು ಕ್ರೀಡಾ ಇಲಾಖೆಗೆ ವಹಿಸಲಾಗಿತ್ತು. ಅವರು ಅವೈಜ್ಞಾನಿಕವಾಗಿ ಮಣ್ಣನ್ನು ತೆಗೆದುದರಿಂದ ಮಣ್ಣು ತೆಗೆದಂತಹ ಜಾಗ ಮಣ್ಣು ಕೊರೆತಾಗ್ತುಂಟು ಮಳೆಗಾಲದಲ್ಲಿ. ಹಾಗಾಗಿ ಈಗ ಕುಸಿಯುವ ಭೀತಿಯಲ್ಲಿದೆ. ಈಗಾಗಲೇ ಆವರಣ ಗೋಡೆ ವಾಲಿಕೊಂಡಿದ್ದು ಒಂದು ಕಟ್ಟಡಗಳಿಗೆ ಈಗಾಗಲೇ ಹಾನಿಯಾಗಿದೆ. ಇನ್ನು ಮುಂದೆ ಕಟ್ಟಡಕ್ಕೆ ಹಾನಿಯಾಗುವಂಥ ಸಾಧ್ಯತೆಗಳಿರುವುದರಿಂದ ನಾವು ಈ ಕುರಿತು ಈಗಾಗಲೇ ಜಿಲ್ಲಾಡಳಿತಕ್ಕೆ ಹಾಗೂ ನಮ್ಮ ಇಲಾಖೆಯ ಉಪನಿರ್ದೇಶಕರಿಗೆ ನಾವು ಮನವಿಯನ್ನು ಈಗಾಗಲೇ ಸಲ್ಲಿಸ್ತಾ ಇದ್ದೇವೆ 2-3 ವರ್ಷದಿಂದ. ಆದಷ್ಟು ಶೀಘ್ರವಾಗಿ ನಮ್ಮ ಕ್ರೀಡಾಂಗಣದ ಪಕ್ಕದಲ್ಲಿರುವಂಥ ಕಾಲೇಜಿಗೆ
ತಾಗಿಕೊಂಡಿರುವಂಥ ಜಾಗದಲ್ಲಿ ತಡೆಗೋಡೆಯನ್ನು ನಿರ್ಮಿಸಿದರೆ ಬಹುಶಃ ಇದರಿಂದ ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳಿಗೆ ತೊಂದರೆ ಆಗುವುದನ್ನು ಅಥವಾ ಪ್ರಾಣಾಪಾಯ ಆಗುವುದನ್ನು ತಡೆಗಟ್ಟಬಹುದು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕಾಲೇಜಿದ ಮೂಜಿ ಕೋಣೆಲೆಗ್ ನಷ್ಟ ಆದಿತ್ತದು. ನಷ್ಟ ಆಯಿನ ಕಟ್ಟುವನ್ನು ಲೋಕೋಪಯೋಗಿ ಇಲಾಖೆ ಹಿಡಿದು ನೆಲಸಮ ಮಲ್ಪನ ಕಾರ್ಯ ಬೇಗ ನಡಪೇರುಂಡು. ತಾಲೂಕು ಕ್ರೀಡಾಂಗಣಗೂ ಬೇತೆ ಜಾಗೆ ಗುರುತು ಮಲ್ತಿತ್ತದು. ಊರ್ದ ಅನುದಾನಗಳನ್ನು ಗಳಿಸಿದು ಬರೆಗೋಡೆ ಬೊಕ್ಕ ಬಾಕಿ ಕಾಮಗಾರಿ ನಡಪಾಯರೆ ಕಾಲೇಜ್ ಅಭಿವೃದ್ಧಿ ಸಮಿತಿ ತೀರ್ಮಾನ ಮಲ್ತಂಡೆ. ಕೊಂಬೊಟ್ಟು ಶಾಲೆದ ಕಾರ್ಯಗುರ್ಕಾರ್ಯರು ಜಿ ಜಗನ್ನಿವಾಸ್ ರಾವ್ ಈ ಬಗೆಟ್ ಪಾತಿರ್ದೇರು. ಶಾಸಕರ ಅತ್ಯಂತ ಮುತುವರ್ಜಿಯಿಂದ ಈಗ ತಾಲೂಕು ಕ್ರೀಡಾಂಗಣವನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡಲಿಕ್ಕೆ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಜಾಗೆ ಗುರುತಿಸಿ ಕೂಡ ಆಗಿದೆ. ಹಾಗಾಗಿ ನಂತರ ದಿನಗಳಲ್ಲಿ ಇದಕ್ಕೆ ಸ್ಟೋನ್ ಪಿಚ್ಚಿಂಗ್ ಅಥವಾ ಕಾಂಕ್ರೀಟ್ ಒಂದು ಸ್ಟೇಡಿಯಂ ಥರ ಮಾಡಿ ಇದನ್ನು ನಿರ್ವಹಣೆ ಮಾಡೋದು ಅಂತೇಳಿ ಅಧಿಕಾರಿಗಳೆಲ್ಲ ತಿಳಿಸಿದ್ದಾರೆ, ಶಾಸಕರು ತಿಳಿಸಿದ್ದಾರೆ. ಅಲ್ಲಿ ಆವರಣ ಗೋಡೆ ಶಿಥಿಲವಾಗಿ ವಾಲಿತ್ತು. ಅದನ್ನು ತಕ್ಷಣ ನಾವೀಗ ತೆರವುಗೊಳಿಸಿ ಒಂದು ಬೇಲಿಯ ವ್ಯವಸ್ಥೆ ಮಾಡಿದ್ದೇವೆ. ಮುಂದಕ್ಕೆ ಅದನ್ನು ಅನುದಾನದ ಹಣ ಬಂದ ನಂತರ ಅದನ್ನು ರೀಕನ್ಸ್ಟ್ರಕ್ಷನ್ ಮಾಡಲಿಕ್ಕಿದ್ದೇವೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಆ ಸಮಸ್ಯೆ ಇದಾಗುವುದು. ಈಗ ಸದ್ಯಕ್ಕೆ ತೊಂದರೆ ಆಗದಿದ್ದಲ್ಲಿ ಶಾಲಾ ಆಡಳಿತ ಮತ್ತು ಪ್ರಿನ್ಸಿಪಾಲ್ರೆಲ್ಲರೂ ಮುತುವರ್ಜಿ ವಹಿಸಿ ಅದಕ್ಕೆ ರಕ್ಷಣಾ ಕಾರ್ಯವನ್ನು ಮಾಡಿದ್ದೇವೆ. ಸರ್ಕಾರ ಬೊಕ್ಕ ಆಡಳಿತ ವ್ಯವಸ್ಥೆ ಸರಿ ಇತ್ತಿಂದ ಇಂಚಿನ ಸ್ಥಿತಿ ಬೈದು ಅಂದು ಶತಮಾನ ತೂಗಿನ ಸರ್ಕಾರಿ ಶಾಲೆ ಇತ್ತೆ ಕಷ್ಟಡು ತಿಕ್ಕಲ್ದು ಬೊಡ್ದುಂಡು. ಚೌತಿ ಪರ್ಬದ ಪೊರ್ತುಡು ಜನಕ್ಲಿನ ಅನುಕೂಲಗಾದ ವ್ಯವಸ್ಥೆ ಮಲ್ತಿನ ಬೊಂಬೈ ತೋಕೂರು ವಿಶೇಷ ರೈಲು ಸಂಚಾರನು ಕುಡ್ಲ ಜಂಕ್ಷನ್ ಕಂಕನಾಡಿ ರೈಲ್ ಆಫೀಸ್ ಮುಟ್ಟ ಇಸ್ತಾರ ಮಲ್ತದಂಡು. ಕುಡ್ಲ ಜಂಕ್ಷನ್ ಮುಟ್ಟ ಇಸ್ತಾರ ಮಲ್ಪೋಡು ಒಂದು ರೈಲುಗಳ ಸನಕ್ಲು ಬೊಕ್ಕ ಸಾರ್ವಜನಿಕರನ್ನ ಒತ್ತಾಯ ಎತ್ತಂಡು. ಚೌತಿ ಪರ್ಬದ ಪೊರ್ತುಡು ಜನಕ್ಲಿನ ಅನುಕೂಲಗಾದ ವ್ಯವಸ್ಥೆ ಮಲ್ತಿನ ಬೊಂಬೈ ತೋಕೂರು ವಿಶೇಷ ರೈಲು ಸಂಚಾರನು ಕುಡ್ಲ ಜಂಕ್ಷನ್ ಕಂಕನಾಡಿ ರೈಲ್ ಆಫೀಸ್ ಮುಟ್ಟ ವಿಸ್ತಾರ ಮಲ್ತದಂಡೆ. ಚೌತಿದ ಪೊರ್ತುಡು ಜನಕ್ಲಿನ ಒತ್ತಡ ಸರಿ ಮಲ್ಪೆರೆ ಬೊಂಬೈದ ಲೋಕಮಾನ್ಯ ತಿಲಕ್ ಟರ್ಮಿನಲ್ ಬೊಕ್ಕ ಸುರತ್ಕಲ್ ಕೈತಲ್ದ ತೋಕೂರು ನಡುಟು ಹೆಚ್ಚಿಗೆ ವಿಶೇಷ ರೈಲು ಪಾಡುವ ಅಂದು ಭಾರತೀಯ ರೈಲ್ವೆ ಗೊತ್ತು ಮಲ್ತದಿತ್ತಂಡು. ತೋಕೂರು ಮುಟ್ಟ ಮಾತ್ರ ರೈಲು ಪೋಂಡ ಐಡ್ದು ಹೆಚ್ಚು ಜನಕ್ಲಿಗೆ ಪ್ರಯೋಜನ ಆವಂದು ಬೊಕ್ಕ ಕುಡ್ಲದಕ್ಲಿಗೆ ಕಷ್ಟ ಆವು. ಅಂಚಾದ ಒಂದಿನ ಕುಡ್ಲ ಜಂಕ್ಷನ್ ಮುಟ್ಟ ವಿಸ್ತಾರ ಮಲ್ಪೊಂಡು ರೈಲು ಗಳಸನಕ್ಲು ಬೊಕ್ಕ ಸಾರ್ವಜನಿಕರನ್ನ ಒತ್ತಾಯ ಇತ್ತಂಡು. ಒಂದಕ್ಕೆ ತಾರೆ ಆಡೈನ ರೈಲ್ವೆ ಇಲಾಖೆ ಈ ವಿಶೇಷ ರೈಲು ಸಂಚಾರನು ಕುಡ್ಲ ಜಂಕ್ಷನ್ ಮುಟ್ಟ ವಿಸ್ತಾರ ಮಲ್ತದಂಡು. ಆಗಸ್ಟ್ 28, 29, 30, 31 ಸೆಪ್ಟೆಂಬರ್ 1-2 ಮೂಜಿಕ್ 0115 ಮೂಜಿ ನಮ್ರದ ರೈಲು ಬೊಂಬೈದ ಲೋಕಮಾನ್ಯ ತಿಲಕ್ ಟರ್ಮಿನಲ್ ಹಿಡಿದು ರಾತ್ರಿ 10-15 ಪಿದಾಡ್ದು ಮನದನಿ ಬಯ್ಯ 5 ಕುಡ್ಲ ಜಂಕ್ಷನ್ ಮುಟ್ಟುಂಡು. ಅಂಚನೆ 0115 ನಮ್ರದ ರೈಲು ಆಗಸ್ಟ್ 29, 30, 31 ಸೆಪ್ಟೆಂಬರ್ 1-2 ಮೂಜಿ ಬೊಕ 4 ಬಯ್ಯ 45 ಕುಡ್ಲ ಜಂಕ್ಷನ್ ರೈಲ್ ಆಫೀಸ್ ಹಿಡಿದು ಪಿದಾಡ್ದು ಮನದನಿ ಮಧ್ಯಾಹ್ನ 1:25 ಲೋಕಮಾನ್ಯ ತಿಲಕ್ ಟರ್ಮಿನಲ್ ಸೇರುಂಡು. ಕುಡ್ಲ ವಿಮಾನ ಉಂತುನ ತಾಣದ ಬಳಕೆದಾರರನ್ನ ಅಭಿವೃದ್ಧಿಗೆ ಕಟ್ಟುನ ಕಾಸನ್ನು ಏರಾವಣ ಬಗೆಟ್ ಅದಾನಿ ಗ್ರೂಪ್ ಏರ್ಪೋರ್ಟ್ ಎಕನಾಮಿಕ್ ರೆಗ್ಯುಲೇಟರಿ ಅಥಾರಿಟಿಗೆ ಪ್ರಸ್ತಾವನೆ ಸಂದಾದಡು. ಇತ್ತೆ ದೇಶೀಯ ಪ್ರಯಾಣಗೂ ₹150 ಬೊಕ್ಕ ಅಂತಾರಾಷ್ಟ್ರೀಯ ಪ್ರಯಾಣಿಕರಿಗೆ ₹825 ಕಾಸು ಕಟ್ಟಿಯರೆ ಪಾಡೊಂದುಂಟು. ಕುಡ್ಲ ವಿಮಾನ ಉಂತುನ ತಾಣದ ಬಳಕೆದಾರರನ್ನ ಅಭಿವೃದ್ಧಿಗೆ ಕಟ್ಟುನ ಕಾಸನ್ನು ಏರಾವಣ ಬಗೆಟ್ ಅದಾನಿ ಗ್ರೂಪ್ ಏರ್ಪೋರ್ಟ್ ಎಕನಾಮಿಕ್ ರೆಗ್ಯುಲೇಟರಿ ಅಥಾರಿಟಿಗೆ ಪ್ರಸ್ತಾವನೆ ಸಂದಾತಂಡೆ. ಇತ್ತೆ ದೇಶೀಯ ಪ್ರಯಾಣಗೂ ₹150 ಬೊಕ್ಕ ಅಂತಾರಾಷ್ಟ್ರೀಯ ಪ್ರಯಾಣಿಕರಿಗೆ ₹825 ಕಾಸು ಕಟ್ಟಿರೆ ಪಾಡೊಂದುಂಡು. 2026 ಮಾರ್ಚ್ 31 ಮುಟ್ಟ ಈ ಕಾಸನ್ನು ಏರಾಯರೆ ಅದಾನಿ ಸಂಸ್ಥೆ ಉದ್ದೇಶದಿ ಒಂದುಂಡು. ಪ್ರಸ್ತಾವನೆ ದಂಚ ಅಕ್ಟೋಬರ್ ಪೋಪುನ ಪ್ರಯಾಣಿಕರಿಗೆ ₹250 ಏರ್ತಾಯರೆ ಇತ್ತದು. 2024 ಏಪ್ರಿಲ್ 1 ₹725 ಏರಾಯರೆ ಪ್ರಸ್ತಾಪ ಮಲ್ತದಂಡು. ದೇಶೀಯವಾದ ಬರ್ಪುನ ಜನಕ್ಕಳು ಸತ ಆತೆ ಕಾಸು ಕಟ್ಟೋಡಾತಂಡು. ಒಂದಕ್ಕೆ ಭಾರಿ ವಿರೋಧ ತೋಜಿದಂಡು. ಪ್ರಧಾನಮಂತ್ರಿ ಆಫೀಸು ಮಂತ್ರಿ ಶೋಭಾ ಕರಂದ್ಲಾಜೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಮುಕ್ಲಿಗೆ ಮಾತಾ ಟ್ವೀಟ್ ಮಲ್ತದು ಬಿಲೆ ಹೆಚ್ಚ ಮಲ್ತನಿಗೆ ಸಾರ್ವಜನಿಕರು ವಿರೋಧ ತೋಜಾದಿರು. ಇತ್ತೆ ವಿಮಾನ ಉಂತನ ತಾಣದ ಟಿಕೆಟ್ ಬೆಲೆ ಪಟ್ಟಿ ಪರತ್ ಆದಿತ್ತದು. 2010 UDF ಬಿಲೆ ಹೆಚ್ಚ ಕಮ್ಮಿ ಮಲ್ತದಿತ್ತದನ್ನದು ಆಗಸ್ಟ್ 14 ಅದಾನಿ ಗ್ರೂಪ್ AERA ಕಡಪುಡದನ ಪ್ರಸ್ತಾವನೆ ವಿವರ ಕೊರ್ತುಂಡು. ಇಡಗಿನಿತ ನಮ್ಮ ಕುಡ್ಲ ತೊಳು ವಾರ್ತೆಲು ಮುಗಿಂಡು ನಾಲಾತ್ ಸುದ್ದಿ ಬೊಕ್ಕ ಮನರಂಜನೆಗ ತೂ ಒಂದು ಪ್ಲೇ ನಮ್ಮ ಕುಡ್ಲ 24/7 ಸೊಲ್ಮೇರು.